ಒಂದು 3-5 ನಿಮಿಷ ನಾವಿದನ್ನ ಈ ಥರ ನಿಧಾನಕ್ಕೆ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸಾಕು ನೋಡಿ. 10-20 ವರ್ಷ ಹಳೇದಾಗಿರುವಂಥ ಬಂಗಾರ ಇರ್ಬೋದು ಅಥವಾ ಬಂಗಾರದ ಒಡವೆಗಳಿರ್ಬೋದು, ಅದನ್ನು ₹1 ಖರ್ಚಿಲ್ಲದೆ ಮತ್ತೆ ಅವಾಗಷ್ಟೇ ಹೊಸದಾಗಿ ನಾವು ಶಾಪಿಂದ ತಂದ ಥರ ಶೈನಿಂಗ್ ಆಗೋ ಥರ ಹೊಸತ್ರ ಹಾಗೆ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ. ನಿಮ್ಮ ಹತ್ರ ಎಷ್ಟೇ ಹಳೆಯ ಬಂಗಾರದ ಒಡವೆಗಳಿರ್ಬೋದು, ಅಂದರೆ 10-20 ವರ್ಷ ಹಳೆದಾದ ಬಂಗಾರದ ಒಡವೆ ಇದ್ದು ಅದನ್ನ ತಕ್ಷಣ ನಾವು ಮತ್ತೆ ಹೊಸದಾಗೋ ಥರ, ಅಂದರೆ ಆಗಷ್ಟೇ ಜ್ಯುವೆಲರಿ ಶಾಪಿಂದ ತಂದ ಹೊಸ ಒಡವೆ ಅಥವಾ ಮಂಗಳಸೂತ್ರ ಯಾವ ಥರ ಇರುತ್ತೆ ಆ ಥರ ಮಾಡ್ಬೋದು. ಅದು ₹1 ಖರ್ಚಿಲ್ಲದೆ ನೀವು ಜ್ಯುವೆಲರಿ ಶಾಪಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಅಥವಾ ಪಾಲಿಶ್ ಮಾಡಬೇಕು ಅಂತ ಆಚಾರಿಗಳ ಬಳಿ ಹೋಗುವಂಥ ಅವಶ್ಯಕತೆ ಇಲ್ಲ. ಮನೇಲಿ ಸಿಂಪಲ್ ಟಿಪ್ಸ್ ಅನ್ನು ಫಾಲೋ ಮಾಡಿದ್ರೆ ಸಾಕು. ಹೇಗೆ ಯಾವ ಥರ ಎಲ್ಲದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ನಾವು ಪ್ರತಿನಿತ್ಯ ಉಪಯೋಗ ಮಾಡುವಂತಹ ಬಂಗಾರದ ಕರಿಮಣಿ ಅಥವಾ ಮಂಗಳಸೂತ್ರ ಇರುತ್ತಲ್ವಾ, ಅದನ್ನ ಕ್ಲೀನ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಏನಾಗುತ್ತೆ ಅಂತಂದರೆ, ನಾವು ಪ್ರತಿನಿತ್ಯ ಇದನ್ನ ಕುತ್ತಿಗೆಯಲ್ಲೇ ಹಾಕೊಳ್ತಾ ಇರುವಾಗ ಇದು ನಮಗೆ ಗೊತ್ತಿಲ್ಲದಾಗಿ ಇದರಲ್ಲಿ ಬೆವರಿರ್ಬೋದು ಅಥವಾ ಡೆಡ್ ಸ್ಕಿನ್ ಇರ್ಬೋದು, ಇದೆಲ್ಲ ಧೂಳು ಇದೆಲ್ಲ ಸೇರಿ ಇದರ ಒರಿಜಿನಲ್ ಆ ಪಾಲಿಶಿಂಗ್ ಏನಿರುತ್ತೆ ಅಥವಾ ಬಂಗಾರದ ಕಲರ್ ಏನಿರುತ್ತೆ ಅದು ಡಲ್ ಆಗ್ತಾ ಹೋಗುತ್ತೆ. ನಮ್ಗೆ ಗೊತ್ತಾಗಲ್ಲ, ತುಂಬ ಡಲ್ ಅನ್ನಿಸ್ತಾ ಇರುತ್ತೆ. ನೀವು ಅಟ್ಲೀಸ್ಟ್ ಒಂದು 3 ತಿಂಗಳಿಗೆ ಒಂದ್ಸರಿ ಇದನ್ನ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಕ್ಲೀನ್ ಮಾಡ್ಬೋದು. ಇದನ್ನ ಕ್ಲೀನ್ ಮಾಡೋದಕ್ಕೆ ನಾವು ಮತ್ತೆ ಅಕ್ಕಸಾಲಿಗರ ಹತ್ರ ಅಥವಾ ಆಚಾರಿಗಳ ಹತ್ರ ಅಥವಾ ಜ್ಯುವೆಲರಿ ಶಾಪಿಗೆ ತಗೊಂಡೋಗಿ ಅಲ್ಲಿ ಪಾಲಿಷ್ ಮಾಡುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಸಿಂಪಲ್ಲಾಗಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಉಪಯೋಗ ಮಾಡಿಕೊಂಡು ಮತ್ತೆ ಹೊಸತ್ರ ಥರ, ಅಂದರೆ ಹೊಸದಾಗಿ ನಾವು ಮಂಗಳಸೂತ್ರನ ತಗೊಂಡ್ರೆ ಹೇಗಿರುತ್ತೆ ಶೈನಿಂಗ್, ಆ ಥರ ನಾವು ಮಾಡ್ಬೋದು. ಅದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದು 3 ತಿಂಗಳಿಗೆ ಒಂದ್ಸರಿ ನಾನು ಯೂಶ್ವಲ್ ಆಗಿ ಈ ಥರ ಮಾಡ್ತಾ ಇರ್ತೇನೆ. ಇದರಲ್ಲಿ ಒಂದು ನೀವು ಗಮನ ಇಡಬೇಕು ಏನು ಅಂತಂದರೆ, ಇದು ಆ್ಯಕ್ಚುಲ್ ಆಗಿ ಪ್ಯೂರ್ ಆಗಿರುವಂಥ ಬಂಗಾರದ ಕರಿಮಣಿಗೆ ಮಾತ್ರ. ಇದರಲ್ಲಿ ಸ್ಟೋನ್ಸ್ ಇದ್ದರೆ ಅಥವಾ ಬೇರೆ ಏನಾದರೂ ಈ ಎಮರಲ್ಡ್ ಈ ಥರ ಏನಾದರೂ ಇದ್ದರೆ ಅದನ್ನ ಕ್ಲೀನ್ ಮಾಡುವಂಥ ವಿಧಾನ ಬೇರೆ ಇದೆ. ಇದು ಪ್ಯೂರ್ ಆಗಿ ಗೋಲ್ಡ್ ಇದ್ದರೆ ಅಷ್ಟೇ ಈ ಮೆಥಡನ್ನು ನೀವು ಉಪಯೋಗ ಮಾಡಿ. ಯಾಕಂತಂದರೆ ಸ್ಟೋನ್ ಇರೋದನ್ನು ನಾವು ಇದೇ ಮೆಥಡಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ. ಇಲ್ಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೊಳ್ಳೋಣ. ಇದನ್ನೊಂದು ಚೂರು ಬಿಸಿ ಮಾಡ್ಕೋಬೇಕು. ಈ ನೀರನ್ನು ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಒಂದು ನೆನಪಿಟ್ಕೊಳ್ಳಿ, ತುಂಬ ಕುದಿಯುವಂಥ ನೀರನ್ನು ನಾವು ಉಪಯೋಗ ಮಾಡಲೇಬಾರ್ದು. ಯಾಕಂತಂದರೆ ಅದಷ್ಟು ಒಳ್ಳೆಯದಲ್ಲ, ಆ ಪಾಲಿಶಿಂಗ್ ಹೋಗ್ಬೋದು. ಆದ್ದರಿಂದ ಉಗುರು ಬೆಚ್ಚಗೆ ಮಾಡಿದರೆ ಸಾಕು. ಒಂದು ಸ್ವಲ್ಪ ಇದು ಬಿಸಿ ಆಗಬೇಕು. ಇದೀಗ ಕರೆಕ್ಟಾಗಿ ಬಿಸಿ ಆಗಿದೆ, ಸ್ವಲ್ಪ ಹೊಗೆ ಬರ್ತಾ ಇದೆ, ಇಷ್ಟು ಸಾಕು. ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ, ಚಿಕ್ಕ ಬೌಲಿಗೆ ಹಾಕ್ಕೊಳ್ಳಿ, ಜಾಸ್ತಿ ಏನೂ ಬೇಡ. ಒಂದು ಅರ್ಧ ಬೌಲಷ್ಟು ಬಿಸಿ ನೀರನ್ನು ತಗೊಂಡ್ರೆ ಸಾಕು. ಈಗ ಇದನ್ನ ಕ್ಲೀನ್ ಮಾಡೋದಕ್ಕೆ ನಮಗೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಯಾವುದಾದ್ರೂ ಡಿಸ್ ವಾಶ್ ಅಥವಾ ನೀವು ಹ್ಯಾಂಡ್ ವಾಶ್, ಫೋಮಿಂಗ್ ಹ್ಯಾಂಡ್ ವಾಶ್ ಅಥವಾ ಹ್ಯಾಂಡ್ ವಾಶ್ ಬರುತ್ತಲ್ವ, ಮೈಲ್ಡ್ ಆಗಿರುವುದನ್ನು ತಗೋಬೇಕು. ನಾನು ಡೆಟಾಲ್ ಹ್ಯಾಂಡ್ ವಾಶ್ ಉಪಯೋಗ ಮಾಡ್ತಾ ಇದ್ದೇನೆ. ನೀವು ಸೋಪು ತಗೊಳ್ಳೋಂಗಿಲ್ಲ, ಹಾರ್ಡ್ ಆಗಿರುವಂಥ ಅಥವಾ ತುಂಬ ಕೆಮಿಕಲ್ ಇರುವಂಥ ಸೋಪ್ ಯೂಸ್ ಮಾಡುವಂಗಿಲ್ಲ, ಅಥವಾ ಹಾರ್ಡ್ ಆಗಿರುವಂಥ ಡಿಸ್ ವಾಶನ್ನು ಉಪಯೋಗ ಮಾಡುವಂಗಿಲ್ಲ. ಲೈಟ್ ಆಗಿರುವಂಥ ಹ್ಯಾಂಡ್ ವಾಶ್ ಇರ್ಬೋದು, ಅಥವಾ ಲೈಟ್ ಆಗಿರುವಂಥ ಡಿಸ್ ವಾಶ್, ಅಂದರೆ ಈ ವಿಮ್ ಅವ್ರದ್ದು ಪ್ರಿಲ್ ಅವ್ರದ್ದು ಬರುತ್ತಲ್ವ, ಅದು ಓಕೆ. ಆದರೆ ಸೋಪು ಬೇಡ. ಮತ್ತು ಇನ್ನೊಂದು ಏನು ಅಂತಂದರೆ, ಶಾಂಪು ಕೂಡ ಅಷ್ಟೇ. ಬೇಬಿ ಶಾಂಪು ಅಥವಾ ಮೈಲ್ಡ್ ಆಗಿರುವಂಥ ಶಾಂಪುಗಳನ್ನು ಉಪಯೋಗ ಮಾಡ್ಬೋದು. ಅಥವಾ ನೀವು ಕೆಲವೊಂದು ಆ್ಯಂಟಿ ಡ್ಯಾಂಡ್ರಫ್ ಬೇರೆ ಏನಾದರೂ ಅಂದರೆ ರ್ಯಾಶ್ ಕೆಮಿಕಲ್ ಇರುವಂಥ ಶಾಂಪು ಬರುತ್ತಲ್ವ, ಅಂಥದನ್ನು ಉಪಯೋಗ ಮಾಡಬೇಡಿ. ಅಂದರೆ ಶಾಂಪು ಆದರೂ ಓಕೆ, ಅಥವಾ ಡಿಸ್ ವಾಶ್ ಅಥವಾ ಹ್ಯಾಂಡ್ ವಾಶ್ ಆದರೂ ಓಕೆ, ಮೈಲ್ಡ್ ಆಗಿರೋದನ್ನು ಅಷ್ಟೇ ಉಪಯೋಗ ಮಾಡಿ. ಯಾಕಂತಂದರೆ ಜಾಸ್ತಿ ರ್ಯಾಶ್ ಆಗಿರುವ ಕೆಮಿಕಲ್ ಇರುವಂತಹ ಈ ಕ್ಲೆನ್ಸರನ್ನು ಏನಾದರೂ ನಾವು ಇದಕ್ಕೆ ಹಾಕಿದರೆ ಅದೇನು ಅಂತಂದರೆ ಅಷ್ಟು ಒಳ್ಳೆಯದಲ್ಲ ಅಂತ. ಸ್ವಲ್ಪ ಹಾಕ್ಕೊಳ್ಳಿ. ಇದು ಫೋಮ್ ಡಿಶ್ ವಾಶ್ ಆಗಿರೋದ್ರಿಂದ ಈ ಥರ ಫೋಮ್ ಬರುತ್ತೆ, ಇಲ್ಲದಿದ್ದರೆ ನಾರ್ಮಲ್ ಆಗಿ ಲಿಕ್ವಿಡ್ ಥರ ಇರುತ್ತೆ. 1/4 ಭಾಗದಷ್ಟು ಲಿಂಬೆ ರಸನ ಹಾಕ್ಕೊಳ್ಳಿ. ಲಿಂಬೆ ರಸದಲ್ಲಿ ಆ್ಯಸಿಡ್ ಇರುತ್ತೆ, ಅಂದರೆ ಸಿಟ್ರಿಕ್ ಅಂಶ ಇರುತ್ತಲ್ವ, ಅದು ಆ್ಯಸಿಡ್ ಥರ ಕೆಲಸ ಮಾಡುತ್ತೆ. ಇದು ಏನು ಮಾಡುತ್ತೆ ಅಂತಂದರೆ, ಡೀಪಾಗಿ ಗೋಲ್ಡ್ ಚೈನ್ ಇರ್ಬೋದು ಅಥವಾ ಮಂಗಳಸೂತ್ರ ಇರ್ಬೋದು, ಅದರಲ್ಲಿ ಹಿಡಿದಿರುವಂಥ ಕೊಳೆಗಳನ್ನೆಲ್ಲ ಅಥವಾ ಡರ್ಟನ್ನೆಲ್ಲ ಕಮ್ಮಿ ಮಾಡೋದಕ್ಕೆ, ಬೇಗ ಕ್ಲೀನ್ ಮಾಡೋದಕ್ಕೆ ತುಂಬ ಒಳ್ಳೆಯದು. ಚಿಟಿಕೆಯಷ್ಟು ಅರಿಶಿನ, ಇದು ಒಳ್ಳೆ ಅಂದರೆ ಕಲರ್ ಬರೋದಕ್ಕೆ ಸಹಕಾರಿ ಮಾಡುತ್ತೆ. ನಿಮಗೆ ಹೊಸದಾಗಿ ಪಾಲಿಷ್ಡ್ ಆಗೋ ಥರ ಇದು ಕಾಣುತ್ತೆ. ಇನ್ನೊಂದು ಏನು ಅಂತಂದರೆ, ಒಂದು ವೇಳೆ ಸ್ಟೋನ್ ಇರುವಂಥ ಮಂಗಳಸೂತ್ರನ ನೀವು ಬಳಸೋದಿದ್ರೆ ತುಂಬ ಬಿಸಿನೀರು ಉಪಯೋಗ ಮಾಡುವಂಗಿಲ್ಲ. ಹಾಗೆಯೇ ನಾವು ಅರಿಶಿನ ಕೂಡ ಹಾಕುವಂಗಿಲ್ಲ. ಯಾಕಂತಂದರೆ ಅದು ಸ್ಟೋನ್ ಮೇಲೆ ಕೂತು ಸ್ಟೋನ್ ಕಲರ್ ಹೋಗುತ್ತೆ. ಆದ್ದರಿಂದ ಕೇರ್ಫುಲ್ ಆಗಿರಿ. ನಾನು ಇವಾಗ ಹೇಳ್ತಾ ಇರುವಂಥದ್ದು ಇದು ನನ್ನ ಕರಿಮಣಿಯಲ್ಲಿ ಇದೆಯಲ್ವಾ, ಇದು ನಾನು ದಿನನಿತ್ಯ ಉಪಯೋಗ ಮಾಡುವಂಥದ್ದು. ಇದರಲ್ಲಿ ಎಲ್ಲೂ ಕೂಡ ಸ್ಟೋನ್ ಇಲ್ಲ. ಇದರಲ್ಲಿ ಕರಿಮಣಿ ಮತ್ತು ಗೋಲ್ಡ್ ಅಷ್ಟೇ ಇರೋದು. ಅರಿಶಿನ ಅದಾದ ನಂತರ ಈ ಸೋಪ್ ಏನು ಹಾಕ್ಕೊಂಡಿದ್ದೀವಿ ಅದೆಲ್ಲ ಹಾಕ್ಕೊಂಡಾದ ನಂತರ ಒಂದು ಸ್ವಲ್ಪ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಇವಾಗ ನಾವು ಈ ಕರಿಮಣಿಯನ್ನು ಇದಕ್ಕೆ ಹಾಕಿಬಿಟ್ಟು ಒಂದು 5-10 ನಿಮಿಷ ಬಿಡಬೇಕು. ಕೊಳೆ ಎಲ್ಲ ರಿಮೂವ್ ಆಗುತ್ತೆ. ಆ ಡರ್ಟ್ ಅಥವಾ ನಮ್ಮ ಸ್ಕಿನ್, ಡೆಡ್ ಸ್ಕಿನ್ ಎಲ್ಲ ಸೇರಿರುತ್ತಲ್ಲ, ನಮ್ಗೆ ಗೊತ್ತಿರಲ್ಲ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಒಂದು 5 ನಿಮಿಷ ಇದನ್ನ ಬಿಟ್ಬಿಡೋಣ. ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಸ್ಟ್ರಾಂಗ್ ಆಗಿರುವಂಥ
ಡಿಶ್ ವಾಶ್ ಇರ್ಬೋದು ಅಥವಾ ಹ್ಯಾಂಡ್ ವಾಶ್ ಇರ್ಬೋದು ಅಥವಾ ಶಾಂಪೂ ನೀವು ಉಪಯೋಗ ಮಾಡುವಂಗಿಲ್ಲ, ಕಂಡೀಷ್ನರ್ ಕೂಡ ಉಪಯೋಗ ಮಾಡುವಂಗಿಲ್ಲ. ಬೇಬಿ ಶಾಂಪು ಉಪಯೋಗ ಮಾಡ್ಬೋದು, ಮೈಲ್ಡ್ ಆಗಿರುವಂಥ ಹ್ಯಾಂಡ್ ವಾಶ್ ಮತ್ತು ಡಿಶ್ ವಾಶಲ್ಲಿ ನೀವು ಆಲ್ಮೋಸ್ಟ್ ವಿಮ್ ಅಥವಾ ಪ್ರಿಲ್ಲನ್ನು ಉಪಯೋಗ ಮಾಡ್ಬೋದು. ಆಲ್ಮೋಸ್ಟ್ ತುಂಬ ಜನ ವಿಮ್ ಅಥವಾ ಪ್ರಿಲ್ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. 5 ನಿಮಿಷ ಆಗಿದೆ. ಇವಾಗ ನಾವು ಇದನ್ನ ಕ್ಲೀನ್ ಮಾಡಬೇಕಾಗುತ್ತೆ. ಕ್ಲೀನ್ ಮಾಡೋದಕ್ಕೆ ಒಂದು ಬ್ರಷ್ ಬೇಕಾಗುತ್ತೆ ನಮಗೆ. ಒಂದು ನೆನ್ಪಿಟ್ಕೊಳ್ಳಿ, ಯಾವತ್ತೂ ಹಾಗೆ ತುಂಬ ಸಾಫ್ಟ್ ಆಗಿರುವಂಥ ಬ್ರಷನ್ನು ತಗೊಳ್ಳಿ. ಬ್ರೆಸಲ್ಸ್ ಇರುತ್ತಲ್ವ, ಇದು ತುಂಬ ಸಾಫ್ಟ್ ಇರಬೇಕು, ಇದು ಹಾರ್ಡ್ ಇರಬಾರ್ದು. ಯಾಕಂತಂದರೆ ಗೋಲ್ಡನ್ನು ನಾವು ಕ್ಲೀನ್ ಮಾಡ್ತಾ ಇರೋದು, ಆದ್ದರಿಂದ ಆದಷ್ಟು ಜಾಗರೂಕತೆಯನ್ನು ಮೇಂಟೈನ್ ಮಾಡಿದರೆ ತುಂಬ ಒಳ್ಳೆಯದು. ಇವಾಗ ನೋಡಿ, ಒಂದು 10 ನಿಮಿಷ ಆಗಿದೆ. ಇವಾಗಲೇ ಶೈನಿಂಗ್ ಬರಲಿಕ್ಕೆ ಶುರುವಾಗಿದೆ. ಆವಾಗ ಎಷ್ಟು ಡಲ್ ಇತ್ತು ನೋಡಿ, ಇವಾಗಲೇ ಶೈನಿಂಗ್ ಬರಲಿಕ್ಕೆ ಶುರುವಾಗಿದೆ. ನಾನು ಇದನ್ನ ಇವಾಗ ಒಂಚೂರು ಕ್ಲೀನ್ ಮಾಡಿ ತೋರಿಸ್ತೇನೆ ನಿಮಗೆ. ಒಂದು 3 ರಿಂದ 5 ನಿಮಿಷ ನಾವಿದನ್ನ ಈ ಥರ ನಿಧಾನಕ್ಕೆ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ತುಂಬ ಜಾಸ್ತಿ ಉಜ್ಜೋದಕ್ಕೆ ಹೋಗಬೇಡಿ. ನೋಡಿ ಹೀಗೆ. ಇದೇನಾಗುತ್ತೆ ಅಂತಂದರೆ, ಎಷ್ಟೇ ಡಸ್ಟ್ ಎಷ್ಟೇ ಕೊಳೆ ಇರಲಿ ಅದನ್ನ ರಿಮೂವ್ ಮಾಡೋದಕ್ಕೆ, ಅದನ್ನ ಕ್ಲೀನ್ ಮಾಡೋದಕ್ಕೆ ತುಂಬ ಸರಿ. ಈ ಥರ ಲೈಟಾಗಿ 2 ರಿಂದ 3 ನಿಮಿಷ ಕ್ಲೀನ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೇನೆ, ಸ್ಟೋನ್ದಾದರೆ ಬೇರೆ ಮೆಥಡನ್ನು ಉಪಯೋಗ ಮಾಡೋಣ. ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ ಯಾವ ಥರ ಸ್ಟೋನ್ ಇರುವಂತಹ ಮಂಗಳಸೂತ್ರ ಇರ್ಬೋದು ಅಥವಾ ಗೋಲ್ಡ್ ಜ್ಯುವೆಲ್ಲರಿ ಇರ್ಬೋದು ಅದನ್ನ ಕ್ಲೀನ್ ಮಾಡೋದು ಅಂತ. ಒಂದು 2 ನಿಮಿಷ ಉಜ್ಜಿದ್ದೇನೆ ಈ ಥರ ಬ್ರಷಲ್ಲಿ. ಇವಾಗಲೇ ನೋಡಿ ತುಂಬ ಕ್ಲೀನ್ ಆದಾಗ ಅನ್ನಿಸ್ತಾ ಇದೆ. ಆವಾಗ ಇಲ್ಲೆಲ್ಲ ಫುಲ್ ಡಲ್ ಇತ್ತು. ಇವಾಗ ನೋಡಿದರೆ ಆ ಶೈನಿಂಗ್ ಬಂದಿರೋದು ನಿಮಗೆ ಗೊತ್ತಾಗುತ್ತೆ, ಹೊಸತ್ರ ಥರ ಕಾಣ್ತಾ ಇದೆ. ಆಲ್ಮೋಸ್ಟ್ ನಾನು ಒಂದು 3-4 ತಿಂಗಳಾಗಿತ್ತು ಇದನ್ನ ಕ್ಲೀನ್ ಮಾಡೋದೆ. ಗೊತ್ತಾಗ್ತಾ ಇದೆಯಲ್ವಾ? ಇವಾಗ ಇದನ್ನ ನಾವು ಕ್ಲೀನ್ ನೀರಲ್ಲಿ ಕ್ಲೀನ್ ಮಾಡ್ಕೋಬೇಕು. ನಾವು ಇವಾಗ ಸಿಂಕಲ್ಲಿ ಅಂದರೆ ಈ ಟ್ಯಾಪ್ ವಾಟ್ರಲ್ಲಿ ತೊಳಿಬೇಕು ಅಂತಂದರೆ ಫಸ್ಟ್ ಈ ಸಿಂಕ್ ಹೋಲ್ ಇರುತ್ತಲ್ವ, ಅದಕ್ಕೆ ಒಂದು ಪಾತ್ರೆನ ಇಟ್ಬಿಡಿ ಅಥವಾ ತಟ್ಟೆನ ಇಟ್ಬಿಡಿ. ಯಾಕಂತಂದರೆ ನಾವು ತೊಳಿತಾ ಇರುವಂಥದ್ದು ಗೋಲ್ಡನ್ನು ಎಲ್ಲಾದರೂ ಬಿದ್ದುಬಿಟ್ರೆ ಅದ್ರ ಒಳಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ತುಂಬ ಕೇರ್ಫುಲ್ ಆಗಿರಬೇಕು. ಇವಾಗ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ. ನೀಟಾಗಿ ಟ್ಯಾಪ್ ವಾಟ್ರಲ್ಲಿ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದನ್ನ ಕ್ಲೀನ್ ಮಾಡಲೇಬೇಕು. ಇದಕ್ಕೆ ನಾವು ಡಿಶ್ ವಾಶ್ ಹಾಕಿದ್ದೀವಿ, ಅದಾದ ನಂತರ ಅರಿಶಿನ ಹಾಕಿದ್ದೀವಿ, ಅದೆಲ್ಲ ನೀಟಾಗಿ ಕ್ಲೀನ್ ಆಗಲೇಬೇಕು. ಆವಾಗಲೇ ಅದಕ್ಕೆ ಶೈನಿಂಗ್ ವಾಪಸ್ ಬರೋದು. ಇವಾಗ ಇನ್ನೊಂದು ಮೇನ್ ಟ್ರಿಕ್ ಏನು ಅಂತಂದರೆ, ಇದನ್ನ ಕ್ಲೀನಾಗಿ ನಾವು ಒರೆಸ್ಕೋಬೇಕು. ಅದಕ್ಕೆ ನೀವು ಆದಷ್ಟು ಕಾಟನ್ ಬಟ್ಟೆನ ಉಪಯೋಗ ಮಾಡಿ. ಯಾಕಂತಂದರೆ ನಾವು ಇವಾಗ ಇದನ್ನ ಒರೆಸಿದಾಗಲೇ ಅದಕ್ಕೆ ಶೈನಿಂಗ್ ಬರುತ್ತೆ. ಅಂದರೆ ನೀವು ಈ ಥರ ನೋಡಿ ಹೀಗೆ ಸ್ವಲ್ಪ ಇದನ್ನ ಲೈಟಾಗಿ ತಿಕ್ಬಿಟ್ಟು ಒರೆಸ್ಕೋಬೇಕು. ಆವಾಗಲೇ ಅದಕ್ಕೆ ಪಾಲಿಷ್ ಹಾಕಿದಾಗೆ ಶೈನಿಂಗ್ ಬರುತ್ತೆ. ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ ನೋಡಿ. ಆದಷ್ಟು ನಾನು ಮತ್ತೆ ಹೇಳ್ತಾ ಇದ್ದೇನೆ, ಕಾಟನ್ ಬಟ್ಟೆನ ಉಪಯೋಗ ಮಾಡ್ಕೊಳ್ಳಿ. ನೋಡಿ ನಿಮಗೆ ಗೊತ್ತಾಗ್ತಾ ಇರೋದು ಎಷ್ಟು ಶೈನ್ ಆಗ್ತಾ ಇದೆ ಅಂತ. ಹೊಸ ಥರ ಆಯಿತು. ಆವಾಗ ಯಾವ ಥರ ಇತ್ತು ಕೊಳೆ ಸೇರಿಕೊಂಡು, ಇವಾಗ ನೋಡಿ ಹೇಗಾಗಿದೆ ಅಂತ. ನಿಮಗೆ ಆ ಎಲ್ಲೋ ಇದೆಯಲ್ಲ ಒರಿಜಿನಲ್ ಗೋಲ್ಡ್ ಕಲರ್ ಹಿಂಗೆ ಬಂದಿದೆ ನೋಡಿ. ನೋಡಿ 1 ನಿಮಿಷ ಈ ಥರ ತಿಕ್ಕಿ. ಇದೆಯಲ್ವ, ಪಾಲಿಷ್ ಮಾಡಿದಾಗ ಆಗುತ್ತೆ. ಕಾಟನ್ ಬಟ್ಟೆಯಲ್ಲಿ ಈ ಥರ ತಿಕ್ಕಬೇಕು. ಕೆಲವೊಂದು ಸರಿ ಕಾಟನ್ ಬಟ್ಟೆ ಅಂದರೆ ಸ್ವಲ್ಪ ಇದರ ಥರ ಬರುತ್ತೆ, ರಫ್ ಆಗಿರೋದು. ಆ ಥರದನ್ನು ಉಪಯೋಗ ಮಾಡಬೇಡಿ. ಸಾಫ್ಟ್ ಆಗಿರುವಂಥ ಕಾಟನ್ ಬಟ್ಟೆಯಿಂದ 1 ನಿಮಿಷ ನಾವು ಇದನ್ನ ತಿಕ್ಕಬೇಕು. ಇದು ಸೂಪರಾಗಿ ಆ ಗೋಲ್ಡಿಗೆ ಇದೆಯಲ್ವ, ಹೊಸ ಥರ ಶೈನಿಂಗ್ ಕೊಡುತ್ತೆ ನೋಡಿ. ಆವಾಗ ಹೇಗಿತ್ತು, ಈಗ ಹೇಗಾಗಿದೆ ಅಂತ ನೋಡಿ. ಅದೆಷ್ಟು ಸೂಪರ್ ಆಗಿದೆ ಅಂತ, ಹೊಸ ಥರ ಆಗಿದೆ. ನಾನು ಫಸ್ಟ್ ಇದರಿಂದ ಹೇಗೆ ತಗೊಂಡಾಗ ಹೇಗಿತ್ತು ಅದೇ ಥರ ಶೈನಿಂಗ್ ಬಂದಿದೆ. ನಿಮಗೆ ಕ್ಲಿಯರಾಗಿ ಆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನೋಡಿ, ಎಷ್ಟು ಶೈನಿಂಗ್ ಇದೆ ಅಂತ. ಕ್ಲೀನಾಗಿ ಆಗಿದೆ ನೋಡಿ. ನೋಡಿದ್ರಲ್ವ, ₹1 ಖರ್ಚು ಮಾಡದೆ ಮನೆಯಲ್ಲೇ ಹಳತಾಗಿರುವಂಥ ಬಂಗಾರದ ಮಂಗಳಸೂತ್ರನ ಮತ್ತೆ ಹೊಸತ್ರ ಥರ ಹೇಗೆ ಮಾಡಿದ್ವಿ ಅಂತ, ಹೊಸದಾಗಿ ಆವಾಗಲೇ ಜ್ಯುವೆಲ್ಲರಿ ಶಾಪಿಂದ ತಗೊಂಡಾಗಿ ಹೇಗೆ ಮಾಡಿದ್ವಿ ಅಂತ. ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.